ತಾಲೂಕು ಪಂಚಾಯತಿ ಸದಸ್ಯರು ಕೂಡ ಆಗಿದ್ದರು. ಈಗ ನಾನು ಅದೇ ದಾರಿಯಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಬರಬೇಕಂತ ನನಗೂ ನಮ್ಮ ತಂದೆಯಲ್ಲಿ ಕಾಂಗ್ರೆಸ್ಸಲ್ಲಿ ಏನು ದುಡ್ಕೊಂಡ್ಬಂದಿದ್ರೋ ನಾನು ಹಾಗೆ ಸಮೇತ ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ದುಡಿಬೇಕು ಅಂತ ನಾನು ಈಗ ರಾಜಕಾರಣಕ್ಕೆ ನಾನು ಬಂದಲ್ಲಿ ಎಂಟ್ರಿ ಆಗಿರೋದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಸಚಿವ ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ಧರ್ಮಪುರ ಹೋಬಳಿಯ ಪಿಡಿಕೋಟೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಪಂಚಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟಸ್ವಾಮಿ ಗೌಡ, ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಲಾಗಿದೆ. 2023ರಲ್ಲಿ ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವುದು ಸ್ಪಷ್ಟವಾಗುತ್ತಿದೆ. ಪಕ್ಷ ಹಾಗೂ ಜನರೊಂದಿಗೆ ಕೆಲಸ ಮಾಡುವುದಾಗಿ ಇವರು ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ, ಅಭಿಮತ ಪತ್ರಿಕೆಯ ಸಂಪಾದಕರಾದ ಜಿಎಲ್ ಮೂರ್ತಿ, ಗಾಂಧಿನಗರ ಮಹಂತೇಶ್, ಸಿದ್ಧಾರ್ಥ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಭಾಗವಹಿಸಿದ್ದರು. ಮೂಲ ಕಾಂಗ್ರೆಸ್ ನಾವು ತಂದೆ ಇದಾದ್ಮೇಲೆ ನಮ್ಮ ತಂದೆ ಧರ್ಮಪುರ ಅವಾಗ ಮಂಡಲ ಪಂಚಾಯತಿಯಲ್ಲಿ ಉಪಪ್ರಧಾನರಾಗಿದ್ದರು. 30 ವರ್ಷಗಳ ಕಾಲ ಕೆ ಜಗನ್ನಾಥ್ ಜೊತೆ ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಇವ್ರ ಜೊತೆ ಎಲ್ಲ ಒಡನಾಟ ಇತ್ತು. ಕಾಂಗ್ರೆಸ್ ಪರವಾಗಿ ನಮ್ಮ ತಂದೆ 30 ವರ್ಷ ಕೆಲಸ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಸದಸ್ಯರು ಕೂಡ ಆಗಿದ್ದರು. ಈಗ ನಾನು ಅದೇ ದಾರಿಯಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಬರಬೇಕಂತ ನನಗೂ ನಮ್ಮ ತಂದೆಯಲ್ಲಿ ಕಾಂಗ್ರೆಸ್ಸಲ್ಲಿ ಏನು ದುಡ್ಕೊಂಡ್ಬಂದಿದ್ರೋ ನಾನು ಹಾಗೆ ಸಮೇತ ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ದುಡಿಬೇಕು ಅಂತ ನಾನು ಈಗ ರಾಜಕಾರಣಕ್ಕೆ ನಾನು ಬಂದಲ್ಲಿ ಎಂಟ್ರಿ ಆಗಿರೋದು. ಈ ಸುಧಾಕರ್ ಸಾಹೇಬ್ರ ಹತ್ರ ನಾವು ಮುಂಚೆನೇ ಹೋಗಿರಲಿಲ್ಲ. ಸುಮ್ಮನೆ ನಾವು ವ್ಯವಸಾಯ ಮಾಡ್ಕೊಂಡು ಹಾಗೆ ಈಗೆಲ್ಲ ಊರಲ್ಲಿ ಧರ್ಮಪುರದಲ್ಲಿ ಇದ್ವಿ. ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಒಂದಿನ ಸುಮ್ಮನೆ ಹೋದೆ. ನಾನು ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜ್ ಅಧ್ಯಕ್ಷ ಆಗಿದ್ದೆ, ಧರ್ಮಪುರ ವಿದ್ಯಾಸಂಸ್ಥೆ ಅಧ್ಯಕ್ಷ ಆಗಿದ್ದೆ. ನಾನು ಈ ಕೃಷ್ಣಮೂರ್ತಿ ಕರೆದು ಇಲ್ಲ ಸಾಹೇಬರು ನಿಮ್ಗೆ ಪರಿಚಯ ಇಲ್ಲ, ನಾನು ನೀರು ಕುಡಿಯೋಕ್ಕೂ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಎಲ್ಲ ಸಹಾಯ ಮಾಡ್ತಾರೆ, ಕೇಳಿ ನೋಡು ಅಂತ ಹೇಳಿದರು. ನಾನು ಹೋದೆ. ಸರ್ ಹಿಂಗೆ ನನ್ನ ಹೆಸರು ಪುಟ್ಟಸ್ವಾಮಿ ಗೌಡ, ಧರ್ಮಪುರ ವಿದ್ಯಾಸಂಸ್ಥೆ ಅಧ್ಯಕ್ಷ. ಹಿಂಗೆ ಮಕ್ಕಳಿಗೆ ಈ ಬೇಸಿಗೆಕಾಲದಲ್ಲಿ ನೀರಿನ ಬಹಳ ಸಮಸ್ಯೆ ಇದೆ, ಒಂದು ಸ್ವಲ್ಪ ನೀರು ಬೇಕು ಸರ್, ಬೋರ್ ಬೇಕಾಗಿತ್ತು, ಕೊಳವೆ ಬೋರ್ ಅಂತ ಹೇಳಿದ್ರೆ ಅವರು ನನಗೆ ಏನು ಅಂತ ವಿಚಾರಿಸ್ತಾರೆ. ನನಗೆ ಅವರು ಬೋರ್ಗಡೆ ಕಳಿಸಿದ್ರು. ಅವಾಗ ಒಂದು 2-3 ಕೆಲಸಗಳನ್ನ ನಾವು ವೈಯಕ್ತಿಕ ಸಿಂಗಲ್ ಆಗೋದು ಯಾವುದೇ ರೆಕಮೆಂಡೇಶನ್ ಇಲ್ಲದಂಗೆ ವೈಯಕ್ತಿಕ ಹೋದ್ರು ನನಗೆ ನೇರವಾಗಿ ಕೆಲಸ ಮಾಡಿಕೊಟ್ರು. ಹಾಗಾಗಿ ಅವರು ಸುಧಾಕರ್ ಸಾಹೇಬರು ಕಾಂಗ್ರೆಸ್ ಪರವಾಗಿದ್ದು ನನಗಿನ್ನೂ ಸಂತೋಷ ಆಯಿತು. ಅದಕ್ಕೆ ಅವ್ರ ಜೊತೆ ನಾನು ಕೈ ಜೋಡಿಸಿ ಎಷ್ಟು ನನ್ನ ಕೈಯಿಂದ ಎಷ್ಟು ಸಹಾಯ ಸೇವೆ ಮಾಡೋಕ್ಕಾಗುತ್ತೋ ಈ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಅಷ್ಟು ಮಾಡಬೇಕಂತ ಸುಧಾಕರ್ ಸಾಹೇಬರ ಪರವಾಗಿ ನಾನು ಕೆಲಸ ಮಾಡಬೇಕು, ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನು ಈ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೀನಿ ಸರ್.